ವರ್ಷದಂತೆ ದೀಪಾವಳಿ ಸಂದರ್ಭ ಕಳೆದ 10 ವರ್ಷಗಳಿಂದ ತಮ್ಮ ಆಟೋವನ್ನು ವಿಭಿನ್ನ ವಿನ್ಯಾಸಗಳಿಂದ ಅಲಂಕರಿಸಿ ಕರಾವಳಿಗರ ಗಮನ ಸೆಳೆದವರು ಕಟ್ಪಾಡಿಯ ಜಯಶಂಕರ್ ಕುಂದರ್. ಇವರು ಈ ಬಾರಿಯೂ ತಮ್ಮ ಆಟೋವನ್ನು ವಿಭಿನ್ನ ರೀತಿಯಲ್ಲಿ ಚಿರಸ್ಮರಣೀಯವಾಗಿ ಉಳಿದಂತ ಕೇರಳದ ಲಾರಿ ಚಾಲಕ ಅರ್ಜುನ್ ಹಾಗೂ ಅವರ ಪತ್ನಿಗಾಗಿ ಹರಸಾಹಸಪಟ್ಟ ಜನಸೇವಕ ಈಶ್ವರ್ ಮಲ್ಪೆ ಇವರ ಭಾವಚಿತ್ರದ ಮೂಲಕ ಜನರಿಗೆ ಸಂದೇಶ ಕೊಡುವ ಪ್ರಯತ್ನ ಮಾಡಿದ್ದು, ಆಟೋದ ಮುಂಭಾಗದಲ್ಲಿ ಮೈಸೂರಿನ ಅಂಬಾರಿಯನ್ನು ಹೊತ್ತ ಅರ್ಜುನನ ಅಗಲುವಿಕೆಯನ್ನು ಮರುಕಳಿಸುವಂತಿದೆ.